ಹೆಲೋ ಫ್ರೆಂಡ್ಸ್, ಅನ್ನಪೂರ್ಣೆ ಕಿಚನ್ಗೆ ಸ್ವಾಗತ. ಇನಿ ಆನಂಜಿ ನಿಕ್ಲೆಗ್ ಚಿಕನ್ ಪುಳಿಮುಂಚಿ ಎಂಚ ಮಲ್ಪುನ ತೋಜವೆ. ತುಂಬ ಸಿಂಪಲ್. ನಮ್ಮ ಪುಳಿಮುಂಚಿ ಪೊಡಿ ಆಲ್ರೆಡಿ ರೆಡಿ ಮಾಡ್ತೀವಿ ಒಂಡೆಡ ರಪ್ಪ ಹಾಕೊಂಡೊಂದು ಮತ್ತು ತುಂಬ ಟೇಸ್ಟ್ ಹಾಕೊಂಡು ತಿನ್ನಿಯಾರೆಗೆ ಇಡ್ಲಿ ಜೊತೆ ಅಥವಾ ದೋಸೆ ಚಪಾತಿ ಒಯ್ಕ್ಲು ಹಾಕೊಂಡೊಂದು ನುಪ್ಪುಗ್ಲ ಹಾಕೊಂಡು ತಿನ್ನಿಯಾರೆ. ನಿಕ್ಲು ಒಂದು ಖಂಡಿತ ಅವರ ಟ್ರೈ ಮಲ್ಪಲೆ ಎಂಚಾತನಂದು ಪನ್ಲೆ ಬುಕ್ಕ ಇಂಕ್ ನೆಕ್ನ ಯಾನು ದಾದ ಮಾತ ದೇತೊಂಡೆ ಎಂಚ ಮಲ್ತೆ ಅಂದ್ರೆ ನಿಕ್ಲೆಗಂತ ಪನ್ಪೆ ಖಂಡಿತ ಅವನೇನವರ ಟ್ರೈ ಮಲ್ಪಲೆ ಬಲೆ ನಮ್ಮ ಅನ್ನಪೂರ್ಣೆ ಕಿಚನ್ ಚಿಕನ್ ಪುಳಿಮುಂಚಿ ಮಲ್ಪುಗ. ಕೆಲವು ಫ್ರೆಂಡ್ಸ್, ಇದು ನಮ್ಮ ಚಿಕನ್ ಪುಳಿಮುಂಚಿ ಮಲ್ತೊಂದಿಲ್ಲ. ನೆಕ್ ನಮ್ಮ ಯಾನಿತಾಗಿ ಕುಕ್ಕರ್ ಬೆಚ್ಚದಿಯೇ ಯಾಮ ಟೈಸನ್ ಕೋರಿ ಬೇತೊಂಡೆ ಅಂಚೆ ಕುಕ್ಕರ್ಡೆ ಮಲ್ಪೆ ಕುಕ್ಕರ್ ಬೆಚ್ಚದಿಯೇ ನಿಮಗೆ ಬಾಯ್ಲರ್ ಕೋರಿ ಅಂಡ ಒಂದು ಬಿಸಲು ಹಿಡಿದಿನ ಬನಲೇಡ್ ಮಲ್ಪಲೆ ಟೈಸನ್ ಕೋರಿ ಬೇಗ ಬೇಕು ಅಂಚೆ ಕುಕ್ಕರಲ್ಲಿ 3 ಸೀಟಿ ಮಲ್ಪೇನೆ. ಇದು ಮೇಲೆ ನೆಯ್ಯಿ ಪಾಡಿ ನಾನು ಇಲ್ಲೇ ಮಾಡಿದ ನೆಯ್ಯಿ ಉಂಟು ಅಂಚೆ ಅದನ್ನು ಯೂಸ್ ಮಾಡ್ತೆ ಕೋರಿಗೆ. ನೆಯ್ಯಿ ಪಾಡ ಸಂಪೆಲ್ಲ ಮತ್ತು ಟೇಸ್ಟ್ ಎಲ್ಲ ಎಡ್ಡೆ ಮಾಡ್ಕೊಂಡು ಒಂದು ಬೆಚ್ಚಾದ ನೆಯ್ಯಿ ಬೆಚ್ಚಾಗಿ ಇತ್ತೆ ನಮ್ಮ ಪುಳಿಮುಂಚಿಗೆ ಅನಿಯನ ಮಾತ ಪೌಡ್ರ್ ಬಂದಿದೆ ತೊಂದೆ ಮೂಲು ಕೋರಿ ಟೈಸನ್ ಅಂಜಿಕಿಲ್ಲ ಮಂಜಲ್ದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಪುಳಿಮುಂಚಿದ ಪುಡಿ ಯಾನು ಇಲ್ಲೇ ಮಲ್ಪುನ ನಿಕ್ಲೆ ತೋಜದೆ ಎನ್ನ ಚಾನಲ್ ಉಂಡು ಪುಳಿಮುಂಚಿ ಪುಡಿ ಎಂಚ ಮಲ್ಪುನಂದು ಪುಳಿ ಲುಂಬುದೈತೆ ಒಂಜಿ ಬೌಲು ತಾರೆದ ಪೇರು ಒಂದು ಬೋಡು ನೆಕ್ಕು ಪುಳಿಮುಂಚಿಗೆ ಬೊಕ ನೆಕ್ 3 ನೀರುಳ್ಳಿ ಕಟ್ ಮಲ್ತೀವಂತೆ ರೆಡ್ ಟೊಮೆಟೊ ಎಲ್ಲೆಲ್ಲ ಒಂದು 4-5 ಕಾಯಿ ಮುಂಚಿ ಕಟ್ ಮಾಡ್ತೀವಂತೆ ನೀರುಳ್ಳಿಲ್ಲ ಮೀಡಿಯಮ್ ಸೈಜ್ ಮೂಚಿದೆ ತೊಂದೆ ಇದು ನಮ್ಮ ಮಲ್ಪುಗ ಬೊಕ್ಕ ಟೇಸ್ಟಿಗೆ ತಕ್ಕ ಉಪ್ಪು ಏತು ಬೋಡು ಉಪ್ಪು ಆಗ್ತದೆ ತೊಲ್ಲೆ ಇತ್ತೆ ಎಣ್ಣೆ ಕಾಯಿಂಡು ಯಾನ್ ನೆಕ್ ಗ್ಯಾಸ್ ಫಾಸ್ಟ್ ತಿಪ್ಪೆ ನೆಕ್ಕಿತ್ತೇನು ನೀರುಳ್ಳಿ ಪಾಡ್ದೆ ಮತ್ತೆ ನೀರುಳ್ಳಿ ಪಾಡಿ ಫ್ರೈ ಮಾಡ್ಕೊಂಡಿಲ್ಲ. ನಾನು ಕೂಡ ಮುಂಚಿದ ಪೊಡಿಗೆ ಸೌಂಡ್ ಪಾಡಿ ಅಂಚದು ಇಂಚ ಇದು ಮುಂಚಿದ ಪುಡಿದಾಲ ಪಾಡ್ದಿಸಿ ನನ್ನ ಪೌಡರ್ ನಾವೇ ಸ್ಪೂನ್ ಯೂಸ್ ಮಾಡ್ತೆ ಫ್ರೈ ಮಾಡ್ತಾರೆ ಅಂತ ನಿಕ್ಲೆಂದು ಒಟ್ಟು ನೀವು ತೋಡಿ ಸ್ಟಾರ್ಟಿಗೆ ಪಾಡ್ದಂಡು ನಾನು ಪೂರ ನಿಕ್ಲೆ ಕ್ಲಿಯರ್ ಬಂತೆ ಏನ ಮಲ್ಪುನಂದು ಒಂದು ಫ್ರೈ ಆವಡು ಬ್ರೌನ್ ಆವಡು ಎತ್ತಂದು ಫ್ರೈ ಆಂಡು ಇತ್ತೆ ನಮ್ಮ ನೆಕ್ಕು ಕಾಯಿ ಮುಂಚಿ ಪಾಡ್ದ ಕಾಯಿ ಮುಂಚಿ ಪಾಡಿ ಫ್ರೈ ಮಾಡ್ತದೆ. ಕಾಯಿ ಮುಂಚಿ ಫ್ರೈ ಮಾಡಿದಾಗ ಇದು ಟೊಮೆಟೊ ಪಾಡ ಟೊಮೆಟೊ ಪಾಡ್ದು ಇನ್ನೊಂದು ಇವತ್ತು ಮುಗಿಯೋಷ್ಟು ಕೂಡ ಹಾಕಿಕೊಂಡ್ರೆ ರೆಡ್ಡರಷ್ಟು ಪಾಡುವ 1 ಕಿಲೋ ಕೋರಿಗೆ ರೆಡ್ಡರಷ್ಟು ಪಾಡುವ ಮಂಜಾಲದ ಪುಡಿ 1 ಸ್ಪೂನು ಮತ್ತು ಮಿಕ್ಸ್ ಮಾಡ್ತೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾವ ಫ್ರೈ ಅಂತ ಫ್ರೈ ಮಾಡ್ಕೊಬೇಕು. ಒಂದು ಫ್ರೈ ಆಗಿ ಇದಕ್ಕೆ ಅಂತ ಪುಳಿತ ನೀರು ಪಾಡುವ ಒಂದು ಪುಳಿ ಸ್ಮ್ಯಾಶ್ ಮಾಡಿ ಪಾಡೋದು ಇಟ್ಲೆ ಪುಳಿ ಬೊಚ್ಚಿಂದ ಲಿಂಬುಲ ಕಾಡಲಿ ಇಷ್ಟೇ ಅದಕ್ಕೆ ಪುಳಿ ಮುಂಚಿದ ಪುಡಿ ಪಾಡುವ 5 ಸ್ಪೂನ್ ಪುಳಿ ಮುಂಚಿದ ಪುಡಿ ಪಾಡಿ ಮಿಕ್ಸ್ ಮಾಡ್ತೀರಾ.
ಇತ್ತನ್ನು ಚೂರು ನೆಟ್ಟು ಕೊತ್ತಂಬರಿ ಸೊಪ್ಪು ಪಾಡ್ದೆ ಒಂತೆ ಬೀ ಒಂತೆ ಪಾಡ್ದೆ ಇತ್ತೆ ಚೂರು ಇತ್ತನಿಗೆ ಕೋರಿ ಪಾಡ್ದೆ ಚೂಕು ದುಂಬುದಿತ್ತೆ ಕೋರಿ ಪಾಡ್ದೆ ಕೋರಿನ ಪುಂಟದು ಪಾಡ್ದೆ ಮತ್ತೆ ಪಾಡೆ ಮಿಕ್ಸ್ ಮಾಡ್ಕೊಳ್ಳೋ ಕೊಡಿ ಮತ್ತೆ ಶೋಕ್ ಮಿಕ್ಸ್ ಮಾಡ್ತೆ ಇತ್ತೆ ಅನ್ನ ಲಾಸ್ಟಿಗೆ ಆ ಬೌಲೋಡು ಒಂದು ತಾರೆದ ಪೇರು ದಿತ್ತಿದ್ದದ ಅವೇನು ಪಾಡ್ರೆ ತುಲೆ ಒಂದು ತಾರೆದ ಪೇರು ಒಂದೊಂದು ಪಾಡ್ದೆ ನಿಕ್ಕ ಒಂಜಿ ಬೌಲ್ ಯಾವು ಜಾಸ್ತಿ ಮಾಡಿ ಚೀಪ್ ಆಗ್ತದೆ ಮತ್ತೆ ಒಂದು ಮಿಕ್ಸ್ ಮಾಡ್ತದ ಮತ್ತು ಒಂದು ಆಂಡ್ ಇನ್ನು ನಮ್ಮ ಮಿಕ್ಸ್ ಒಂದು ಮುಚ್ಚಳದಿದ್ದು ವಿಸಿಲ್ ಪಾಡ್ಕ ಮೂಜಿ ವಿಸಿಲ್ ಪಾಡು ಕುಕ್ಕರ್ ಮುಚ್ಚಳ ಮುಚ್ಚಿ ಮೂಜಿ ವಿಸಿಲ್ ಪಾಡೋದು 10 ಗಂಟೆ ಬೇಕು ನಿಕ್ಕಲು ಒವೇ ರೀತಿ ನೀರು ಪಾಡೊಚ್ಚಿ ಈತೆ ಯಾವುದು ಮೂಜಿ ವಿಸಿಲ್ ಬರೋದು ನಾನು ಮುಚ್ಚಳ ಮೂಜಿ ವಿಸಿಲ್ ಬಂದಿದ್ದಕ್ಕೆ ಹಾಕೋದು ಇತ್ತು ಕುಕ್ಕರ್ ಕೋಲ್ಡ್ ಆ್ಯಂಡ್ ಓಪನ್ ಆಗುತ್ತೆ ಮುಚ್ಚಳ ಗ್ಯಾಸ್ ಚಾಲು ಅಂತ ಗ್ಯಾಸ್ ಚಾಲು ಅಂತ ಕೊದ್ದಲು ಸ್ಟಾರ್ಟ್ ಆಗಿದೆ ಅದನ್ನು ಆಲ್ರೆಡಿ ಬೆಚ್ಚನುಂಡು ಇದು ಮುಂಚೆ ಉಪ್ಪು ಚಕ್ಕೆ ಅಂದರೆ 10 ಸ್ಪೂನ್ ಉಪ್ಪು ಪಾಡುವೆ ನಿಕ್ಲ ತೂರು ಪಾಡುಂಡೆ ಮತ್ತು ಇದು ಲಾಸ್ಟ್ ಕಲ್ಲಿನಾಗಿ ಒಂದು ಪುಳಿಮುಂಚಿನ ಪುಡಿಯನ್ನು ಕೂಡ ಪಾಡೋದು ಈ ಕಡೆ 8 ಸ್ಪೂನ್ ಪಾಡು ಇದನ್ನು 3 ಸ್ಪೂನ್ ಪಾಡ್ರೆ ಇದನ್ನು 3 ಸ್ಪೂನ್ ಪಾಡಿ ಮಿಕ್ಸ್ ಮಾಡ್ತಾ ಗ್ಯಾಸ್ ಮೀಡಿಯಮ್ ಇದೆ ಮುಂಚೆ 10 ನಿಮಿಷ ಕೊಟ್ಟು ಒಂದು ಅದು ಕೊತ್ತಂಬರಿ ಸೊಪ್ಪು ಮಾಡಿದ ಮಿಕ್ಲಿಗೆ ಏತು ಖಾರ ಕೂಡ ಆತು ಪಾಡ್ಲೆ ಯಾನಿಗೆ 3 ಸ್ಪೂನ್ ಪಾಡೆ ಫಸ್ಟ್ 5 ಸ್ಪೂನ್ ಪಾಡ್ಲೆ ಮತ್ತು ನಿಮಗೆ ಬೋರ್ಡಾಂಡ ಖಾರ ಕಮ್ಮಿ ಇಟ್ಟಿಗೆ ಪಾಡೋದು ಯಾಕಂದ್ರೆ ಒಂದು ಮುಂಚಿನ ಪಡಿ ತೊಂದರೆ ಇದ್ದು ನೆಟ್ಟು ಜಾಸ್ತಿ ಗರಂ ಮಸಾಲೆಯನ್ನು ಯೂಸ್ ಮಾಡಿದ್ವಿ ಅಂಥದ್ದನ್ನು ಯೂಸ್ ಮಾಡಿಕೊಡ್ತಾರೆ ಗ್ಯಾಸ್ ಕಮ್ಮಿ ಆಗ್ತದೆ ಅಂದರೆ ಇದೆಲ್ಲ ಅಷ್ಟೇ ಕೊತ್ತಂಬರಿ ಸೊಪ್ಪು ಪಾಡ್ದೆ ಪಾಡ್ಯ ಇದನ್ನು ಸರ್ವಿಂಗ್ ಬೌಲ್ಗೆ ಪಾಡ್ದು ತೋಜಬೆ ನಿಕ್ಲೆ ತೊಲೆ ಫ್ರೆಂಡ್ಸ್ ಚಿಕನ್ ಪುಳಿಮುಂಚಿ ರೆಡಿ ನಿಕ್ಲಿಗೆ ಈ ಎನ್ನ ವಿಡಿಯೋ ಇಷ್ಟ ಅಂದ ಲೈಕ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ಬಕ್ಕ ಮಸ್ತ್ ಜನಕ್ಕೆ ಶೇರ್ ಮಲ್ಪ್ಲೆ ಮಕ್ಕ ಸಬ್ಸ್ಕ್ರೈಬ್ ಮಲ್ಪ್ಲೆ ಥ್ಯಾಂಕ್ ಯು.